ಬಲ್ಗೇರಿಯಾದ ಸೋಫಿಯಾ ವಿಮಾನ ನಿಲ್ದಾಣದಲ್ಲಿ ಲಗೇಜ್ ತೂಕ ಮೀರಿದೆ ಎಂದು ಮಹಿಳೆಯೊಬ್ಬರನ್ನ ವಿಮಾನಕ್ಕೆ ಹತ್ತಲು ಬಿಡದೆ ಅವರ ಕಣ್ಣೀರು ಹಾಕಿದ ವಿಚಾರ ಪಾರ್ಲಿಮೆಂಟ್ನಲ್ಲಿ ಪ್ರಸ್ತಾಪವಾಯಿತು. ಗೋಲ್ಡ್ ಏರ್ ವಿಮಾನದಲ್ಲಿ ಈ ಘಟನೆ ನಡೆದಿದೆ. ಈ ಮಹಿಳೆಯ ಬ್ಯಾಗೇಜ್ ತುಸು ಭಾರವಿತ್ತು. ಅದಕ್ಕೆ ವಿಮಾನ ಹತ್ತಲಾಗದು, ದಂಡ ಬೀಳುತ್ತದೆ ಎಂದು ಸಿಬ್ಬಂದಿಯು ಆಕೆಯನ್ನು ವಿಮಾನ ತಳದ ಗೇಟಿನ ಹೊರಗೆ ನಿಲ್ಲಿಸಿಬಿಟ್ರು. ಕಣ್ಣೀರು ಹಾಕಿದ ಮಹಿಳೆ ಇತರ ಪ್ರಯಾಣಿಕರನ್ನು ಸಹಾಯಕ್ಕೆ ಕರೆದ್ರು. ಆಗ ಸಿಬ್ಬಂದಿ, ಹೀಗೆ ಮಾಡಿದರೆ ವಿಮಾನಯಾನ ತಡೆಯುತ್ತೇವೆ, ನೀವು ಯಾರೂ ಪ್ರಯಾಣಿಸಲಾಗದು ಎಂದು ವಿಮಾನ ಸಿಬ್ಬಂದಿ ಇತರ ಪ್ರಯಾಣಿಕರನ್ನು ಬೆದರಿಸಿದ್ದಾರೆ. ನಿಕೋಲೋವ್ ಸ್ಟೆವಾನೋವ್ ಎಂಬ ಪ್ರಯಾಣಿಕ ಇದನ್ನು ವಿಡಿಯೋ ಮಾಡಿದ್ದು, ನಮಗೆ ಸಹಾಯ ಮಾಡದಂತೆ ಬೆದರಿಸಿದರು ಎಂದು ಪೋಸ್ಟ್ ಮಾಡಿದ್ದಾರೆ. ಅಂತಿಮವಾಗಿ ಮಹಿಳೆ ಗಾಜಿನ ಬಾಗಿಲ ಆಚೆ ಮಂಡಿಯೂರಿ ಅಳುವುದು ಕಂಡಿದೆ. ಸಂಸತ್ ಅಧಿವೇಶನ ನಡೆಯುತ್ತಿದ್ದರಿಂದ ವಿಷಯ ಸಂಸತ್ತಿನಲ್ಲಿ ಪ್ರಸ್ತಾಪವಾಗಿದೆ. ಸಾರಿಗೆ ಸಚಿವರೂ ಆದ ಉಪ ಪ್ರಧಾನಿ ಗೋದ್ರಜ್ ಕರಾಚೋವ್ ಇದರ ತನಿಖೆ ನಡೆಸಿ ವಿಮಾನ ಸಂಸ್ಥೆಗೆ ದಂಡ ವಿಧಿಸಲಾಗುವುದು ಎಂದರು. ಸಮಜಾಯಿಷಿ ನೀಡಿರುವ ವಿಮಾನಯಾನ ಸಂಸ್ಥೆಯು ನಮ್ಮ ಸಿಬ್ಬಂದಿ ನಿಯಮದಂತೆ ನಡೆದುಕೊಂಡಿದ್ದಾರೆ, ಅಲ್ಲದೆ ಮಹಿಳೆಯ ಮೈಮುಟ್ಟಿ ದೂಡಿಲ್ಲ ಎಂದು ಹೇಳಿದ್ದಾರೆ. Pull up the hands and the feeling more beer. A digga don, a sika don. Take it on the row and the show and the pull up the face and Volkswagen Virtus, German engineered for unmatched safety. Volkswagen Mangalore, Airport Road, Yeyadi, Mangalore. Volkswagen.